ಬಿಟಿವಿ ಚಾನೆಲ್ನಲ್ಲಿ ವಿಡಿಯೋ ಜರ್ನಲಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಬಂಟ್ವಾಳ ಮೂಲದ ನಾಗೇಶ್ ಪಡು ಅವರು ಇತ್ತೀಚೆಗೆ ಮಹಾಮಾರಿ ಡೆಂಗ್ಯೂಗೆ ಬಲಿಯಾಗಿದ್ದು ಅವರಿಗೆ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪ್ರೆಸ್ ಕ್ಲಬ್ ವತಿಯಿಂದ ನುಡಿ ನಮನ ಮತ್ತು ಶ್ರದ್ಧಾಂಜಲಿ ಸಭೆಯನ್ನ ನಡೆಸಲಾಯಿತು. ಹಿರಿಯ ಪತ್ರಕರ್ತರಾದ ಜಯಕರ್ ಸುವರ್ಣ, ಶಶಿಧರ್ ಮಾಸ್ತಿಬೈಲು, ಹರೀಶ್ ಪಾಲೆಚಾರ್, ಸಂಘದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಪಾಂಡೇಲು ಮತ್ತಿತರರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ನುಡಿ ನಮನ ಸಲ್ಲಿಸಿದರು. ಈ ಸಂದರ್ಭ ಮಾತನಾಡಿದ ನಾಗೇಶ್ ಪಡು ಅವರ ಒಡನಾಡಿ ಅನೀಶ್ ಡಿಸೋಜಾ, ನಾಗೇಶ್ ಅವರದ್ದು ನಗುಮುಖದ ವ್ಯಕ್ತಿತ್ವ, ಸದಾ ಹಸನ್ಮುಖಿಯಾಗಿದ್ದವರು, ಸದಾ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವ ವ್ಯಕ್ತಿತ್ವದವರು ಇಂದು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಇದು ಬಹಳ ಬೇಸರದ ವಿಷಯ ಎಂದರು. ಮಾಧ್ಯಮದವರು ತಮ್ಮ ಜೀವನಕ್ಕೆ ಭದ್ರತೆಯನ್ನ ಮಾಡಿಕೊಳ್ಳುವುದು ಮುಖ್ಯ. ಕೇವಲ ದುಡಿಮೆಯ ಜೀವನವಲ್ಲ, ತಮ್ಮ ಜೀವನವನ್ನ ಯೋಚಿಸಿ ಎಲ್ಲರೊಂದಿಗೆ ಸ್ನೇಹಜೀವಿಯಾಗಿದ್ದ ಆತನ ಒಡನಾಟವೆಷ್ಟಿತ್ತೆಂದು ಅಂತಿಮ ದರ್ಶನದಂದು ಸೇರಿದ ಜನರನ್ನ ನೋಡಿ ತಿಳಿಯಬಹುದು. ಪ್ರೀತಿ, ನಗುಮುಖವನ್ನ ಮರೆಯಲು ಅಸಾಧ್ಯ ಎಂದರು. ಅವನು ಮಿಸ್ ಮಾಡ್ಕೊಂಡಿರೋದು ತುಂಬ ಬೇಜಾರಾಗ್ತಿದೆ. ನನಗಂತೂ ಅವನು ಯಾವಾಗಲೂ ನಗುಮುಖ. ಅವನು ಮೊನ್ನೆ ಅವ್ನ ಬಾಡಿ ನೋಡಿ ಅಷ್ಟೇ, ಅವ್ನ ನಗು ಇಲ್ದಿರೋದು ಅವ್ನ ಬಾಡಿ ನೋಡಿ ಅಷ್ಟೇ ನನಗೆ ಇದಾಗಿತ್ತು, ಬೇಜಾರಾಗಿದೆ ತುಂಬ. ಅವನ ಆತ್ಮಕ್ಕೆ ದೇವ್ರ ಶಾಂತಿ ಕೊಡಲಿ. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಸರಳೆಬೆಟ್ಟು, ಸಹ ಕಾರ್ಯದರ್ಶಿ ಮೈಕಲ್ ರಾಡ್ರಿಗಸ್, ಕೋಶಾಧಿಕಾರಿ ದಿವಾಕರ್ ಹಿರಿಯಡ್ಕ ಮತ್ತು ಎಲ್ಲಾ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಕಾರ್ಯಕ್ರಮದಲ್ಲಿ ನುಡಿ ನಮನ ಸಲ್ಲಿಸಿ 1 ನಿಮಿಷದ ಮೌನಾಚರಣೆಯನ್ನ ನಡೆಸಿದರು.